ಯಕ್ಷಗಾನ ತಾಳಮದ್ದಳೆಗಳು ಮನಮುಟ್ಟಬೇಕು. ಅದೆಂದರೆ ಏನು, ಅದರಲ್ಲಿ ಏನಿದೆ ಎನ್ನುವುದು ವಿದ್ಯಾರ್ಥಿಗಳಿಗೆ ಮುಂದಿನ ಜನರಿಗೆ ತಿಳಿಯಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಡೆಸಿದಂತಹ ತಾಳಮದ್ದಳೆ ಇದು. ಕಾಸರಗೋಡು ಯಕ್ಷಗಾನ ಸಂಶೋಧನಾ ಕೇಂದ್ರ ಇದೆ, ಅದರ ವತಿಯಿಂದ ಶಿಬಿರವೊಂದು ನಡೆಯುತ್ತಾ ಇದೆ. ಅದರ ಭಾಗವಾಗಿ ಇಂದು ಇಲ್ಲಿ ತಾಳಮದ್ದಳೆ ಕಾರ್ಯಕ್ರಮ ನಡೆದಿದೆ. ಈ ಶಿಬಿರವನ್ನು ನಡೆಸುವುದಕ್ಕೆ ನಮಗೆ ಸಂಪೂರ್ಣ ಆಶೀರ್ವಾದವನ್ನು, ಅನುಗ್ರಹವನ್ನು, ಅಭಯವನ್ನು ಕೊಟ್ಟವರು ಶ್ರೀಗಳು ಕೇಶವಾನಂದ ಭಾರತಿ ಮಹಾಸ್ವಾಮಿಗಳು. ಅವರ ಅನುಗ್ರಹದಿಂದ ಇಷ್ಟು ದಿನಗಳ ಕಾಲ ಜೂನ್ 1ರಿಂದ ಇಂದಿನವರೆಗೆ ಶಿಬಿರ ಅಂಗವಾಗಿ ಯಾವುದೇ ನಿಯಮವನ್ನು ಮೀರದೆ, ಎಲ್ಲೂ ತೊಡಕಾಗದೆ, ಕುಂದು ಕೊರತೆಗಳಿಲ್ಲದೆ ನಡೆದುಕೊಂಡು ಬಂದಿದೆ. ಅದಕ್ಕೆ ಮುಖ್ಯ ಆಶೀರ್ವಾದ ಶ್ರೀಗಳದ್ದು. ಜಯರಾಮರ ಸಂಪೂರ್ಣ ಸಹಕಾರ ಇದೆ. ಅದರ ಜೊತೆಗೆ ಕಾಸರಗೋಡು ಸರ್ಕಾರಿ ಕಾಲೇಜಿನ ಪ್ರೊಫೆಸರ್ ಆದಂತಹ ರತ್ನಾಕರ ಮಲ್ಲಮಲೆ ಸರ್ ಅವರು ನಿರಂತರ ಹಗಲಿರುಳೆನ್ನಕ್ಕೆ ತೆಗೆಬೇಕಾಗಿ ತುಡಿತಾ ಇದ್ದಾರೆ. ಯಕ್ಷಗಾನಕ್ಕೆ ಬೇಕಾಗಿ, ತಾಳಮದ್ದಳೆಗೆ ಬೇಕಾಗಿ, ಅದರ ಮೂಲ ಸತ್ವವನ್ನು, ಅಂತಸತ್ವವನ್ನು ಉಳಿಸಿ ಮುಂದಿನ ತಲೆಮಾರಿಗೆ ದಾಟಿಸುವುದಕ್ಕೆ ಬೇಕಾಗಿ, ಅದಕ್ಕೆ ಶಿಬಿರದ ಭಾಗವಾಗಿ ಇಂದು ಇಲ್ಲಿ ತಾಳಮದ್ದಳೆ ಕಾರ್ಯಕ್ರಮ ನಡೆದಿದೆ. ತುಂಬಾ ಅತ್ಯುತ್ತಮವಾಗಿದೆ. ಶಿಬಿರಾರ್ಥಿಗಳಿಗೆ ಕೂಡ ಯಾವುದೇ ತೊಂದರೆಯಾಗದಂತೆ ನಮ್ಮ ಮಠದವರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ಎಡನೀರಿನ ಎಲ್ಲ ಪ್ರೇಕ್ಷಕ ವರ್ಗದವರು, ಎಡನೀರಿನ ಎಲ್ಲ ಬಾಂಧವರು ಕೂಡ ಈ ಶಿಬಿರಕ್ಕೆ, ಕಾರ್ಯಕ್ರಮಕ್ಕೆ ಅತ್ಯುತ್ತಮವಾದಂತಹ ಸಹಕಾರವನ್ನು ಕೂಡ ಕೊಡ್ತಾ ಇದ್ದಾರೆ. ಅದರೊಂದಿಗೆ ಶಿಬಿರಕ್ಕೆ ಸಹಕಾರಿಗಳಾಗಿ ಕಾಸರಗೋಡು ಸರ್ಕಾರಿ ಕಾಲೇಜಿನ ಅಣ್ಣಂದಿರು, ಅಕ್ಕಂದಿರು ನಿತ್ಯ ಸಹಾಯ ಮಾಡ್ತಾ ಇದ್ದಾರೆ. ಹಾಗಿರುವಾಗ ಇವರನ್ನೆಲ್ಲ ಇಂತಹ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲೇಬೇಕು. ಅವರಿಗೆಲ್ಲರಿಗೂ ಕೂಡ ನಾವು ಆಭಾರಿಯಾಗಿದ್ದೇವೆ ಕೂಡ. ಯಾಕೆಂದರೆ ಶಿಬಿರದ ಯಶಸ್ಸಿನ ಹಿಂದೆ ಹಲವಾರು ಮಹನೀಯರ ಆಶೀರ್ವಾದ, ಸಹಕಾರದ ಫಲ ಇದೆ. ಈ ಶಿಬಿರ ಹೇಗಿರುತ್ತದೆ ಅಂದರೆ, ಪ್ರೇಕ್ಷಕರಿಗಾಗಿ, ಬಂದವರಿಗಾಗಿ ವಿಚಾರವನ್ನು ಹೇಳ್ತಾ ಇದ್ದೇನೆ. ಬೆಳಗಾದ 9:30ಕ್ಕೆ ಸರಿಯಾಗಿ ಶಿಬಿರ ಆರಂಭವಾಗುತ್ತದೆ. ಸರಿಯಾಗಿ ಪ್ರಾರ್ಥನೆ ಆದ ನಂತರ ವರದಿ, ಆ ಹಿಂದಿನ ದಿನದ ರಿಪೋರ್ಟ್ಗಳೆಲ್ಲ ಸರಿಯಾಗಿ ವಾಚನವಾದ ನಂತರ ಸರಿಯಾಗಿ 10 ಗಂಟೆಗೆ ಸರಿಯಾಗಿ ನಾಟ್ಯಾರಂಭ ಆರಂಭವಾಗುತ್ತದೆ. ಆ ಬಳಿಕ 1 ಗಂಟೆಯವರೆಗೆ ನಾಟ್ಯಾರಂಭ ಆರಂಭವಾದರೆ ಅದರ ಬಳಿಕ 2 ಗಂಟೆಯಿಂದ ಸುಮಾರು 4:30ರಿಂದ ನಾವು ಸಮಯವನ್ನು ಲೆಕ್ಕ ಹಾಕಿದರೂ ಕೂಡ ಅದು 5, 5:30, 6 ಗಂಟೆ ಆಗೋದ್ರಿಂದ ಅಲ್ಲಿಯವರೆಗೆ ಯಕ್ಷಗಾನದ ಕುರಿತಾಗಿ ಹಿರಿಯ ಕಲಾವಿದರ ಸಹಯೋಗದಿಂದ ಸಂವಾದ ನಡೆಯುತ್ತದೆ. ಉತ್ತಮವಾದ ಸಂವಾದ. ಅದರಲ್ಲಿ ಗೋವಿಂದ ಭಟ್ಟರು, ಶ್ರೀಧರ ಭಂಡಾರಿಗಳು, ಶ್ರೀಧರ ಅವರು, ಹಲವಾರು ಮಹನೀಯರು ಭಾಗವಹಿಸಿದ್ದಾರೆ. ಅದು ಆರೋಗ್ಯಕರವಾದಂತಹ ಸಂವಾದ. ಅದರಲ್ಲಿ ಇತ್ಯರ್ಥವಾಗಿದೆ, ಯಾವುದು ಒಳಿತು ಯಾವುದು ಕೆಡುಕು ಎನ್ನುವಂಥದ್ದು. ಅಂದರೆ ಉಪಯುಕ್ತವಾದ ಶಿಬಿರ ಒಂದು ನಡೀತಾ ಇದೆ. ಅದು ಜನರಿಗೆ ತಿಳಿಬೇಕು, ಎಲ್ಲರಿಗೂ ತಿಳಿಯಬೇಕು. ಯಾಕೆಂದರೆ ಈ ಶಿಬಿರ ಮುಂದೆ ಯಕ್ಷಗಾನದ ನೈಜ ಸತ್ವವನ್ನು ಉಳಿಸುವಲ್ಲಿ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸಿದೆ. ಲಕ್ಷ್ಯ ಆಗಿದೆ ಈ ಶಿಬಿರದ್ದು. ಅದರ ಪರವಾಗಿ ಯಾವತ್ತೂ ಕೂಡ ಸಂವಾದ ನಡೆದರೆ ಇಂದು ತಾಳಮದ್ದಳೆ ಕಾರ್ಯಕ್ರಮ ಇಲ್ಲಿ ನಡೆದಿದೆ. ಅತ್ಯುತ್ತಮವಾಗಿ ನಮ್ಮ ಶ್ರೀಗಳು ಹಾಡುಗಾರಿಕೆಯಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಅಂತರಾಳದಿಂದ ಮಾಡುವಂತಹ ಪ್ರಣಾಮಗಳು. ಭಾಗವತರು ಕೂಡ ದಿನೇಶಾಮಣ್ಣಯ್ಯ ಅವರು ಅಂಗವಾಗಿ ಭಾಗವತಿಕೆಯನ್ನು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾಗೆ ಚೆಂಡೆ ವಾದಕರಾಗಿ ದೇವಂತಮಂದಿರ ಸುಬ್ರಹ್ಮಣ್ಯ ಭಟ್, ಮದ್ದಳೆ ವಾದಕರಾಗಿ ಲವಕುಮಾರ್ ಅವರು, ವಿಶ್ವತ್ ಅವರ ಚಕ್ರತಾಳದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಧನ್ಯವಾದಗಳು. ಅಲ್ಲದೆ ಭೀಷ್ಮರಾಗಿ ವಾಸುದೇವರಂಗ ಭಟ್ ಅವರು ಅಂಗವಾಗಿ ವಿಚಾರಗಳನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ವಿಚಾರಗಳನ್ನು ಒಂದಷ್ಟು ನಾವು ತಿಳಿಯುವಂತೆ ಮಾತಾಡಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅಲ್ಲದೆ ಅಂಬೆಯಾಗಿ ಪಾತ್ರವನ್ನು ಮಾಡಿದಂತಹ ಜಯಪ್ರಕಾಶ್ ಶೆಟ್ಟಿ ಅವರು ಪಾತ್ರದ ಭಾವವನ್ನು ತಾವು ಅನುಭವಿಸಿ ಪ್ರೇಕ್ಷಕರಿಗೆ ಅತ್ಯುತ್ತಮವಾಗಿ ಕೊಟ್ಟಿದ್ದಾರೆ. ಪಾತ್ರದ ಭಾವವನ್ನು, ವಿಚಾರವನ್ನು ಹಂಚಿದ್ದಾರೆ. ಅವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರಾಜೇಶ್ ಅವರ ವೃದ್ಧ ಬ್ರಾಹ್ಮಣನ ಪಾತ್ರದಲ್ಲಿ ಅತ್ಯುತ್ತಮವಾದಂತಹ ಮಾತುಗಳ ಮೂಲಕ, ಅತ್ಯುತ್ತಮವಾದಂತಹ ಕಲಾವಿದನ ಚಕಚಕ್ಯತೆಯ ಮೂಲಕ ನಮ್ಮನ್ನು ರಂಜಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ಗೋವಿಂದ ಭಟ್ ಅವರು ಮಹಾನ್ ಕಲಾವಿದರು, ಹಿರಿಯ ಕಲಾವಿದರು. ಅವರ ಶಿಬಿರಕ್ಕೆ ಬಂದವರು ತಾವು ಅವರಿಗಾಗಿ ವಿಶೇಷ ವ್ಯವಸ್ಥೆಯನ್ನು ಮಾಡಿದ್ದನ್ನು ಸಾತ್ವಿಕದಿಂದ, ವಿನಯದಿಂದ ನಿರಾಕರಿಸಿ ನಾನು ಮಕ್ಕಳ ಜೊತೆಗೆ ಕುಳಿತು ಊಟ ಮಾಡ್ತೇನೆ ಎನ್ನುವಂಥ ವಿನಯವನ್ನು ತೋರಿಸಿದ್ದಾರೆ. ಹಿರಿಯ ಕಲಾವಿದರು ತೋರುವಂತಹ ಆದರ್ಶ ಇದು ನಮಗೆಲ್ಲರಿಗೂ ಒಂದು ಪಾಠ. ಎತ್ತರಕ್ಕೆರಿದ್ದೇವೆ ಎನ್ನುವ ಅಹಂಭಾವ ಇರಬಾರದು ಎನ್ನುವುದಕ್ಕೆ ಅವರು ಸಾಕ್ಷಿಯಾಗಿ ನಮ್ಮೊಂದಿಗೆ ತೊಡಗಿಕೊಂಡು ನಮಗೆ ನಮ್ಮ ನಾಟ್ಯವನ್ನು ಬಿದ್ದಿದ್ದಲ್ಲದೆ ಬದುಕುವ ಪಾಠವನ್ನು ಕೂಡ ಹೇಳಿಕೊಟ್ಟಿದ್ದಾರೆ. ಈ ತರಬೇತಿಯಲ್ಲಿ ಪ್ರತಿದಿನವೂ ಕೇವಲ ನಾಟ್ಯವಲ್ಲ,
ಕಲಾವಿದರಿಂದಲೂ ಕೂಡ ನಡೀತಾ ಇದೆ. ಆ ಗೋವಿಂದ ಭಟ್ ಅವರಿಗೂ ಕೂಡ ನಮ್ಮ ಎಲ್ಲರೂ ಪರವಾಗಿ ಕೃತಜ್ಞತೆಗಳು. ಹಾಗೂ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದಂತಹ, ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಸಹಕರಿಸಿದಂತಹ ಎಲ್ಲರಿಗೂ, ಇಷ್ಟು ಹೊತ್ತು ಆಲಿಸಿದ ಎಲ್ಲ ಪ್ರೇಕ್ಷಕ ವರ್ಗಕ್ಕೂ ಮತ್ತು ಎಲ್ಲರಿಗೂ, ಇದಕ್ಕೆ ಯಾರೆಲ್ಲ ಕಾರಣರಾಗಿದ್ದರು